ಸೌದಿ ಅರೇಬಿಯಾಗೆ ಕಳೆದ 1.5 ವರ್ಷಗಳ ಹಿಂದೆ ಪ್ರತಿಷ್ಠಿತ ಕಂಪನಿಯೊಂದಕ್ಕೆ ಉದ್ಯೋಗ ನಿಮಿತ್ತ ಆಗಮಿಸಿದ ಕೋಲ್ಕತ್ತಾ ನಿವಾಸಿಗಳಾದ ಶದಬ್ ಇಮಾಮ್ ಹಾಗೂ ಹಸನ್ ಅಬ್ಬಾಸ್ ಅವರಿಗೆ ಕಂಪನಿಯು ಈವರೆಗೆ ಯಾವುದೇ ಉದ್ಯೋಗ ನೀಡದೆ ಮತ್ತು ತಿಂಗಳ ಸಂಬಳವೂ ನೀಡದೆ ದೈನಂದಿನ ಖರ್ಚಿಗಾಗಿ ಪರದಾಡ್ತಾ ಇದ್ದ ಸಂದರ್ಭದಲ್ಲಿ ಅವರ ಕಷ್ಟದ ಪರಿಸ್ಥಿತಿಯನ್ನು ಕಂಡ ಕೆಸಿಎಫ್ ಕಾರ್ಯಕರ್ತ ಅಬ್ದುಲ್ ಸತ್ತಾರ್ ಉಚ್ಚಿಲಾ ಎಂಬವರು ಸಮಿತಿಗೆ ತಿಳಿಸಿ ಕೂಡಲೇ ಅವರಿಗೆ ಬೇಕಾದ ಎಲ್ಲಾ ರೀತಿಯ ದೈನಂದಿನ ರೇಷನ್ ವ್ಯವಸ್ಥೆಗಳನ್ನು ಏರ್ಪಡಿಸಲಾಯಿತು. ಅದೇ ರೀತಿ ಸೌದಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ನ್ಯಾಯಾಲಯವು ಅನುಕೂಲಕರ ತೀರ್ಪನ್ನು ನೀಡಿ ಸಹಕರಿಸಿದೆ. ನಂತರ ಅವರಿಗೆ ಊರಿಗೆ ಹೋಗಲು ಬೇಕಾದ ಎಕ್ಸಿಟ್ ವೀಸಾದಲ್ಲಿ ಸಹಕಾರ ನೀಡಿತ್ತು. ಕೆಸಿಎಫ್ ದಮ್ಮಾಮ್ ಝೋನ್ ಹಾಗೂ ಕೋಬರ್ ಸೆಕ್ಟರ್ ಸಮಿತಿ ವತಿಯಿಂದ ಊರಿಗೆ ಹೋಗಲು ಪ್ರಯಾಣದ ಖರ್ಚನ್ನು ಮತ್ತು ಟಿಕೆಟ್ ನೀಡಿ ಅವರಿಗೆ ಬೇಕಾದ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ಅವರ ಎಲ್ಲಾ ವಿಷಯದಲ್ಲಿ ಸಹಾಯಿಯಾಗಿ ಕಾರ್ಯಾಚರಿಸಿದ ಕೆಸಿಎಫ್ ರಾಷ್ಟ್ರೀಯ ಸಾಂತ್ವನ ಚೇರ್ಮನ್ ಮುಹಮ್ಮದ್ ಮಲೆಬೆಟ್ಟು, ಕೋಬರ್ ಸೆಕ್ಟರ್ ಸಾಂತ್ವನ ಕನ್ವೀನರ್ ಶರೀಫ್ ಪೂಂಜಲ್ಕಟ್ಟೆ, ಅದೇ ರೀತಿ ಇತರ ಸೆಕ್ಟರ್ ನಾಯಕರಿಗೆ ಪ್ರತ್ಯೇಕ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. तो 3 महीने के बाद स्ट्रगल करने के बाद में सैलरी वगैरह नहीं मिला, तो हम लोग बहुत परेशान थे. अभी 15 महीना चल रहा, तो बहुत शॉर्टकट में बता रहा हूँ. तो फिर बहुत परेशानी हुआ, तो किसी तरह फिर इन्फॉर्मेशन मिला हमारे ये भाई कर्नाटका टीम को KCF इनका शॉर्ट फॉर्म है, ठीक है. ये कर्नाटका कल्चर फाउंडेशन, इनका बहुत अच्छा पकड़ है अल्हम्दुलिल्लाह. आपस में इनका बहुत अच्छा, हमारी दुआएं हैं इनके टीम के लिए. बहुत अच्छा इन्होंने काम किया, खाने पीने का सामान भी दिया टाइम टू टाइम. और अल्फाज नहीं है मेरे पास, क्या मैं बयान करूं. बहुत 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 थैंक्स, बहुत बहुत शुक्रिया, ठीक है, वंस अगेन. और पैसे भी इन्होंने दिया, हम लोगों को हेल्प किया टिकट के लिए, ठीक है. दोनों बंदे को दिया अल्हम्दुलिल्लाह, उसका भी बहुत शुक्रगुजार हूँ. इस तरह जो काम इन्होंने किया, इसका मेरे पास में और मैं क्या बोलूँ, अल्फाज नहीं है मेरे पास. सो वेरी वेरी मैनी थैंक यू वंस अगेन. पूरा टीम को मैं बहुत बहुत मुबारकबाद देता हूँ. और फ्यूचर में ज़रूरत पड़ेगा तो हम भी आपके टीम के साथ हूँ इंशाअल्लाह, ठीक है ना.